ನೋಡಿ, ನಮಗೆ ಆ ವ್ಯವಹಾರಕ್ಕೆ ಸಂಬಂಧ ಇಲ್ಲ. ನಮ್ಮ ಸ್ಪಷ್ಟವಾದ ನಿಲುವು ಎಲ್ಲ ರೀತಿಯ ಸಮಗ್ರ ತನಿಖೆಯಾಗಿ ಯಾರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ದರೂ ಉಗ್ರ ಶಿಕ್ಷೆ ಆಗಬೇಕನ್ನುವಂಥದ್ದು ನಮ್ಮ ಸ್ಪಷ್ಟವಾದ ಬರಲಿಲ್ಲ. ಅದು ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಎಲ್ಲರೂ ಬಂಧನ ಆಗಬೇಕು, ಸಮಗ್ರ ತನಿಖೆ ಆಗಬೇಕು ಮತ್ತು ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರಿಗೂ ಶಿಕ್ಷೆ ಆಗಬೇಕು. ಸರ್, ಈ ಒಂದು ವಿಚಾರದಲ್ಲಿ ಆಕೆ ಬಳಸ್ಕೊಂಡಿದ್ದು ಬಿಜೆಪಿ ಟಿಕೆಟ್, ಅದಕ್ಕೆ 5 ಕೋಟಿ ರೂಪಾಯಿ ಇದೆ. ಇದೆಲ್ಲ ಒಂದು ಕಡೆ ಬಿಜೆಪಿಗೆ ಮುಷ್ಕರ ಇಲ್ಲ. ಇಂಥ ಏನು ಕೆಲವು ಎಲಿಮೆಂಟ್ಸ್ ಎಲ್ಲ ದುರುಪಯೋಗ ಮಾಡ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿರ್ಬೋದು. ಅದನ್ನು ನಾವು ಕೂಡ ಗಂಭೀರವಾಗಿ ತೆಗೆದುಕೊಳ್ತೇವೆ. ಬಟ್ ಒಂದನ್ನು ಭಾಳ ಸ್ಪಷ್ಟವಾಗಿದೆ, ಇದರಲ್ಲಿ ಬಿ ಜೆ ಪಿಗೂ ಇದಕ್ಕೆ ಏನು ಸಂಬಂಧ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ತನಿಖೆಯಲ್ಲಿ ಸತ್ಯ ಹೊರಗಡೆ ಬರಲಿ. ಹಿಂದೂ ಹೋರಾಟಗಾರತೆ ಅನ್ನೋದೇ ಮುಂದೆ ಬಂದಿರುವಂಥದ್ದು. ಈಗ ನೋಡಿ, ಭಾಳಷ್ಟು ಜನ ಬೇರೆ ಬೇರೆ ಸಂಘಟನೆಗಳಿದ್ದಾವೆ, ಭಾಳಷ್ಟು ಜನ ಹೋರಾಟಗಳನ್ನು ಮಾಡ್ತಾರೆ. ಆದರೆ ಎಲ್ಲದಕ್ಕೂ ಕೂಡ ನಮ್ಮ ಪಕ್ಷ ಅದಕ್ಕೆ ಸಂಬಂಧ ಇದೆ ಅಂತ ಕಲ್ಪಿಸೋದು ಸರಿಯಲ್ಲ. ತನಿಖೆ ಬರಲಿ, ತನಿಖೆಯಲ್ಲಿ ಎಲ್ಲ ಆಗುತ್ತಲ್ಲ. ಈಗ ಸಿಕ್ಕಾಗ ಹಲವಾರು ಜನರು ದೊಡ್ಡವ್ರ ಹೆಸರು ಹೇಳಿಕೆ ಮಾಡುವಂಥದ್ದು ಅಪರಾಧದ ಸ್ಥಾನದಲ್ಲಿರೋರು ಮಾಡ್ತಾರೆ. ತನಿಖೆಯಲ್ಲಿ ಸತ್ಯ ಬರ್ತದೆ. ಗೋವಿಂದ ಪೂಜಾರಿ ಅವರು ತಮಗೆ ಪತ್ರ ಬರೆದಿದ್ದಾರೆ ಸೆಪ್ಟೆಂಬರ್ 2 ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ